ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ರಗಳೆ ಸಾಹಿತ್ಯ ಅನ್ನುವಂತಹ ಒಂದು ಸಾಹಿತ್ಯ ಪ್ರಕಾರದಲ್ಲಿ ಬರುವಂತಹ ರಗಳೆ ಅನ್ನುವಂತಹ ಒಂದು ಸಾಹಿತ್ಯ ಪ್ರಕಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಗಳೆ ಮಾತ್ರಗಣ ಛಂದೋ ಪ್ರಕಾರಕ್ಕೆ ಸೇರಿದಂತಹ ಒಂದು ಸಾಹಿತ್ಯ ಪ್ರಕಾರ. ಇದು ಮಧ್ಯಕಾಲೀನ ಕನ್ನಡ ಸಾಹಿತ್ಯದಲ್ಲಿ ಬರುತ್ತೆ, ಅಂದರೆ ನಡುಗನ್ನಡಕ್ಕೆ ಸೇರುವಂತಹ ಒಂದು ಛಂದಸ್ಸು. ಹರಿಹರನನ್ನು ರಗಳೆ ಕವಿ ಅಂತ ಕರೆಯಲಾಗುತ್ತೆ. ಹರಿಹರ ಹೆಚ್ಚಾಗಿ ರಗಳೆಯನ್ನು ಬಳಸಿರೋದ್ರಿಂದ ಆತನನ್ನು ರಗಳೆ ಕವಿ ಅಂತ ಕರೆಯಲಾಗುತ್ತೆ. ನಾಗವರ್ಮ ರಗಳೆಯನ್ನು ರಗಟ ಅಂತ ಕರೆದಿದ್ದಾನೆ. ರಗಳೆಗೆ ಸಮಾನಾರ್ಥಕವಾಗಿ ರಗಟ ಅನ್ನುವಂತಹ ಪದವನ್ನು ಬಳಸಿದ್ದಾನೆ. ಸಂಸ್ಕೃತದಲ್ಲಿ ಈ ರಗಳೆಗೆ ರಗಲ, ರಗಡ, ಧ್ರುವಕ ಅನ್ನುವಂಥ ಪ್ರಯೋಗಗಳು ಕೂಡ ಇರೋದನ್ನು ನೋಡ್ಬೋದಾಗಿದೆ. ಇನ್ನು ತೆಲುಗಿನಲ್ಲಿ ರಗಳೆಯನ್ನು ರಗಡ ಅನ್ನುವಂತಹ ಹೆಸರಿನಿಂದ ಕರೀತಾರೆ ಅಂತ ಹೇಳ್ಬೋದಾಗಿದೆ. ರಗಳೆಯಲ್ಲಿ 3 ಪ್ರಭೇದಗಳಿವೆ ಮತ್ತು ಅವುಗಳ ಲಕ್ಷಣವನ್ನು ತಿಳಿಸ್ಕೊಟ್ಟಂತಹ ಗ್ರಂಥ ಅಂದರೆ ಚಂದ್ರನ ಛಂದಸ್ಸಾರ, ಅಂದರೆ ಗುಣಚಂದ್ರನ ಛಂದಸ್ಸಾರ ಅನ್ನುವಂತಹ ಗ್ರಂಥದಲ್ಲಿ ಈ ರಗಳೆಯ 3 ಪ್ರಭೇದಗಳು ಮತ್ತು ಅವುಗಳ ಲಕ್ಷಣವನ್ನು ತಿಳಿಸ್ಕೊಡ್ಲಾಗಿದೆ. ಇನ್ನು ರಗಳೆಯಲ್ಲಿ 3 ಪ್ರಕಾರ ಯಾವುದಪ್ಪ ಅಂದರೆ ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಅಂತ 3 ರಗಳೆ ಬರ್ತವೆ. ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣಗಳು ಬರ್ತವೆ. ಅಂದರೆ 3+3+3+3 ಅಂತ ಹೇಳಿ 3 ಮಾತ್ರೆಯ 4 ಗಣಗಳು, ಒಟ್ಟು 12 ಮಾತ್ರೆಗಳ ಸಂಖ್ಯೆ ಬರುತ್ತೆ ಅಂತ ಹೇಳ್ಬೋದಾಗಿದೆ. ಇನ್ನು ಮಂದಾನಿಲ ರಗಳೆಯಲ್ಲಿ 4 ಮಾತ್ರೆಯ 4 ಗಣಗಳು ಬರುತ್ತೆ. 4 ಮಾತ್ರೆಯ 4 ಗಣಗಳು ಅಂದರೆ 16 ಮಾತ್ರಾ ಸಂಖ್ಯೆಗಳು ಬರ್ತವೆ. ಇನ್ನು ಕೊನೆಯದಾಗಿ ಲಲಿತ ರಗಳೆ. ಲಲಿತ ರಗಳೆಯಲ್ಲಿ 5 ಮಾತ್ರೆಯ 4 ಗಣಗಳು ಬರುತ್ತೆ. ಒಟ್ಟು ಇಲ್ಲಿ 20 ಮಾತ್ರೆಗಳು ಬರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ ಅಂತ ಕರಿತೀವಿ. ಇನ್ನು ರಗಳೆ ಬಳಕೆ ಆಗಿರುವ ಮೊದಲ ಕೃತಿ ಅಂದರೆ ಪಂಪನ ಆದಿಪುರಾಣ ಅಂತ ಹೇಳ್ಬೋದು. ಪಂಪನ ಆದಿಪುರಾಣದಲ್ಲಿ ಪಂಪ ರಗಳೆಯನ್ನು ಬಳಸಿದ್ದಾನೆ. ಅದರಲ್ಲಿ ಆತ ಮಟ್ಟ ರಗಳೆ ಅಂತ ಕರೆದಿರೋದನ್ನು ನಾವು ನೋಡ್ಬೋದಾಗಿದೆ. ಪಂಪ ತನ್ನ ಆದಿಪುರಾಣದಲ್ಲಿ ಈ ರಗಳೆಯನ್ನು ಬಳಸಿರೋದನ್ನು ನಾವು ನೋಡ್ಬೋದು. ಮಟ್ಟ ರಗಳೆ ಅಂತ ಕೂಡ ಆತ ಕರೆದಿದ್ದಾನೆ. ಇನ್ನು ಹರಿಹರ 106 ರಗಳೆಗಳನ್ನು ರಚಿಸಿ ಅವನನ್ನು ರಗಳೆ ಕವಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಹರಿಹರನು ಶಿವಗಣದ 106 ರಗಳೆಗಳನ್ನು ರಚಿಸಿದ್ದಾನೆ. ಹಾಗಾಗಿ ಈತನನ್ನು ರಗಳೆ ಕವಿ ಅಂತ ಹೇಳ್ತೀವಿ. DL ನರಸಿಂಹಾಚಾರ್ಯವರು ಭಾಮಿನಿ ಷಟ್ಪದಿಗೆ ಕುಮಾರವ್ಯಾಸ ಹೇಗೋ ಹಾಗೆ ರಗಳೆ ಛಂದಸ್ಸಿಗೆ ಹರಿಹರ ಅಂತ ಹೇಳಿ ಅಭಿಪ್ರಾಯಪಟ್ಟಿರೋದನ್ನು ನಾವು ನೋಡ್ಬೋದಾಗಿದೆ. ಪಂಪ ಮಟ್ಟ ರಗಳೆ ಅಂತ ಕರೆದ್ರೆ ಪೊನ್ನ ತ್ವರಿತ ರಗಳೆ ಅಂತ ಕರೆದಿದ್ದಾನೆ. ಹಾಗೆ 1ನೇ ನಾಗವರ್ಮ ಕೂಡ ತ್ವರಿತ ರಗಳೆ ಅಂತಲೇ ಕರೆದಿದ್ದಾನೆ. ದುರ್ಗಸಿಂಹ ತನ್ನ ಪಂಚತಂತ್ರ ಕೃತಿಯಲ್ಲಿ ಪದ್ದಳಿ ರಗಳೆ ಅಂತ ಕರೆದಿದ್ದಾನೆ. ಇನ್ನು ಕೋಗಳ್ಳಿ ಅನ್ನುವಂಥ ಶಾಸನದಲ್ಲಿ ತೋಮರ ರಗಳೆ ಅಂತ ಕೂಡ ಕರೆದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ನು ಉತ್ಸಾಹ ರಗಳೆ ರಗಳೆಗಳಲ್ಲೇ ಅತಿ ಚಿಕ್ಕದಾದಂತಹ ರಗಳೆ. ಹಾಗೆ ಲಲಿತ ರಗಳೆ ರಗಳೆಗಳಲ್ಲೇ ಅತಿ ದೊಡ್ಡ ರಗಳೆ ಅಂತ ಹೇಳ್ಬೋದಾಗಿದೆ. ಹರಿಹರನು ಹೆಚ್ಚಾಗಿ ಲಲಿತ ರಗಳೆಯನ್ನು ಬಳಸಿದ್ದಾನೆ ಅಂತ ಹೇಳ್ಬೋದು. ಆತ ಹೆಚ್ಚು ತನ್ನ ಒಂದು ಪ್ರಯೋಗ ಮಾಡಿರೋದು ಲಲಿತ ರಗಳೆಯಲ್ಲಿ ಅಂತ ಹೇಳ್ಬೋದು. ಹರಿಹರ ಹೆಚ್ಚು ಬಳಸಿರೋದ್ರಿಂದ ಈತನನ್ನು ರಗಳೆ ಕವಿ ಅಂತ ಕರಿತೀವಿ. ಕೆರೆಯ ಪದ್ಮರಸನು ಕೂಡ ರಗಳೆಯನ್ನು ಬಳಸಿದ್ದಾನೆ. ಅದ್ರ ಜೊತೆಗೆ ಪಾಲ್ಗುರಿಕೆ ಸೋಮನಾಥ ಕೂಡ ರಗಳೆಯನ್ನು ಬಳಸಿರುವಂಥದ್ದನ್ನು ನಾವು ನೋಡ್ಬೋದು. ಇನ್ನು ಮುಂತಾದ ಕೆಲವು ಕವಿಗಳು ಈ ರಗಳೆಯನ್ನು ಬಳಸಿ ಕೃತಿಗಳನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿ ಷಡಕ್ಷರ ದೇವ ಆಗಿರ್ಬೋದು, ವಿರೂಪಾಕ್ಷ, ನಿಜಗುಣ ಶಿವಯೋಗಿ, ಮಗ್ಗೆಯ ಮಾಯಿದೇವ, ತ್ರಿಭುವನ ತಾತ ಇವರೆಲ್ಲರೂ ಕೂಡ ರಗಳೆಯನ್ನು ಬಳಸಿ ಕೃತಿಗಳನ್ನು ರಚಿಸಿರೋದನ್ನು ನಾವು ನೋಡ್ಬೋದಾಗಿದೆ. ಬಹಳ ಪ್ರಮುಖವಾಗಿ ಏನು ಪ್ರಶ್ನೆ ಕೇಳ್ತಾರೆ ಇಲ್ಲಿ ಅಂತ ಅಂದರೆ ರಗಳೆ ಕವಿ ಅಂದರೆ ಯಾರು ಅಂದರೆ ಹರಿಹರ. ರಗಳೆಯನ್ನು ಹೆಚ್ಚಾಗಿ ಬಳಸ್ತೋನು ಯಾರು ಅಂದರೆ ಕೂಡ ಹರಿಹರನೇ ಬರ್ತಾನೆ. ರಗಳೆಯಲ್ಲಿ ಬರೋ ವಿಧ ಅಂದಾಗ 3 ಬರುತ್ತೆ. ಉತ್ಸಾಹ, ಮಂದಾನಿಲ, ಲಲಿತ ಅಂತ ಹೇಳಿ ಮಾತ್ರೆಗಳನ್ನ ಕೇಳ್ಬೋದು, ಗಣಗಳನ್ನು ಕೇಳ್ತಾರೆ. ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣಗಳಿದ್ದು 12 ಮಾತ್ರೆ ಬಂದರೆ, ಮಂದಾನಿಲ ರಗಳೆಯಲ್ಲಿ 4 ಮಾತ್ರೆಯ 4 ಗಣಗಳಿದ್ದು 16 ಮಾತ್ರೆ ಬರ್ತವೆ. ಲಲಿತ ರಗಳೆಯಲ್ಲಿ 5 ಮಾತ್ರೆಯ 4 ಗಣಗಳಿದ್ದು 20 ಮಾತ್ರೆಗಳು ಬರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇದಿಷ್ಟು ರಗಳೆಯ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಎಲ್ಲರಿಗೂ ಧನ್ಯವಾದಗಳು.